ರಾಜ್ಯದ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ತುಳುನಾಡಿನ ಗುಳಿಗ ದೈವದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡಿರುವುದರಿಂದ ಮಾನೊಂದಂತಹ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಅವರ ಅಭಿಮಾನಿ ಬಳಗದವರು ಇಂದು ತೀರ್ಥಹಳ್ಳಿಯಿಂದ ಮಂಗಳೂರಿನ ಪಚ್ಚನಾಡಿಯ ಬಂದಳೆ ಗುಳಿಗ ಕ್ಷೇತ್ರಕ್ಕೆ ವಾಹನ ಜತದಲ್ಲಿ ಆಗಮಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ತೀರ್ಥಹಳ್ಳಿಯ ರಂಗ ಸಂಗಾತಿ ತಂಡದವರು ನಾಟಕಕಾರ ವಿಜಯಕುಮಾರ್ ಕೊಡಿಯಲ್ಬೈಲ್ ನಿರ್ದೇಶನದ ಶಿವದೂತೆ ಗುಳಿಗೆ ನಾಟಕವನ್ನ ತೀರ್ಥಹಳ್ಳಿ ಮತ್ತು ಸುತ್ತಮುತ್ತ ನೆಲೆಸಿರುವಂತಹ ತುಳುನಾಡಿನ ಮೂಲದ ಜನರಿಗಾಗಿ ಏರ್ಪಡಿಸಿದ್ದು, ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಅವರು ಇದಕ್ಕೆ ಸಹಕಾರವನ್ನ ನೀಡಿದ್ರು. ಸುಮಾರು 16,000 ಜನರು ಈ ನಾಟಕವನ್ನ ವೀಕ್ಷಣೆ ಮಾಡಿದ್ರು. ಇಷ್ಟೊಂದು ಜನ ಸೇರಿರುವುದನ್ನ ಸಹಿಸಲಾಗದಂತಹ ಸಚಿವ ಅರಗ ಜ್ಞಾನೇಂದ್ರ ಅವರು ರೈತರ ಸಮಾವೇಶದಲ್ಲಿ ಗುಳಿಗ ದೈವವನ್ನ ಜಾಪಾಳ್ ಮಾತ್ರೆಗೆ ಹೋಲಿಸಿ ಅವಮಾನಿಸಿದ್ದಾರೆ. ಇದರಿಂದ ನಾಟಕ ಆಯೋಜಿಸಿದ ನಮಗೆ ಯಾವುದೇ ತೊಂದರೆ ಆಗಬಾರದೆಂದು ಹಾಗೂ ಸಚಿವ ಅರಗ ಜ್ಞಾನೇಂದ್ರ ಅವರಿಗೆ ಸದ್ಬುದ್ಧಿ ನೀಡಲಿ ಎಂದು ಗುಳಿಗ ದೈವದ ಬಳಿ ಪ್ರಾರ್ಥಿಸಿದ್ದೇವೆ ಎಂದು ರಂಗ ಸಂಗಾತಿ ತಂಡದ ಗಣಪತಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಯುವ ಮುಖಂಡ ಮಿಥುನ್ ರೈ, ಆರ್ ಪದ್ಮರಾಜ್, ಎಸಿ ವಿನಯರಾಜ್ ಮತ್ತು ಇತರರು ಉಪಸ್ಥಿತರಿದ್ದರು. ಬಹುತೇಕ ಮಂದಿ ಬೇರೆ ಬೇರೆ ಜನಾಂಗಗಳಿಂದ ಹುಟ್ಟಿರ್ತಕ್ಕಂಥವರು ಘಟ್ಟದ ಮೇಲೆ ಎಲ್ಲ ಜಾತಿ ಜನಾಂಗದವರು ವಾಸವಾಗಿದ್ದಾರೆ. ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಮೂಲದ ದೈವಗಳನ್ನೇ ನಂಬಿಕೊಂಡು ಬದುಕ್ತಕ್ಕಂಥವ್ರು. ನಮ್ಮ ಆರಾಧನೆ ಮತ್ತು ನಮ್ಮ ಸಂಸ್ಕೃತಿ ಆಚರಣೆ ಎಲ್ಲವೂ ಕೂಡ ಇಲ್ಲಿಯ ರೀತಿಯಲ್ಲೇ ಕೂಡ ಇರ್ತಕ್ಕಂಥದ್ದು. ಕೊಪ್ಪದಲ್ಲಿ ಒಂದು ಶಿವದೂತ ಗುಳಿಗೆ ನಾಟಕ ಬಹಳ ಅದ್ಧೂರಿಯಾಗಿ ನೆರವೇರಿತ್ತು. ಕೊಪ್ಪ, ಚಿಕ್ಕಮಗಳೂರು, ಎನ್ನಾರ್ಪುರ, ಬಾಳೆಹೊನ್ನೂರು ಕಡೆ ಇರುವ ಹಾಗೆ ನಮ್ಮಲ್ಲೂ ಕೂಡ ಈ ಕಡೆಯಿಂದ ಮೈಗ್ರೇಟೆಡ್ ಆಗಿ ಹೋದಂಥ ತುಳುನಾಡಿನ ಭಾಳಷ್ಟು ಜನ ಇದ್ದಾರೆ. ಅವರಿಗೆ ಈ ನಾಟಕದ ಸವಿಯನ್ನು ಉಣಬಡಿಸಬೇಕು. ಅವರು ಕೂಡ ಆ ದೇವರ ಶಕ್ತಿಯನ್ನು, ಮಹಿಮೆಯನ್ನು ನೋಡಬೇಕು ಅನ್ನುವಂಥ ಅವಕಾಶವನ್ನು ನಮ್ಮ ತೀರ್ಥಹಳ್ಳಿಯ ರಂಗಸಿಂಗಾರ ತಂಡದ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ. ಇದಕ್ಕೆ ನಮ್ಮ ಶಿಕ್ಷಣ ಸಚಿವರಾದಂಥ ಕಿಮ್ಮನೆ ರತ್ನಾಕರ್ ಅವರು ನಮಗೆ ಸಹಕಾರವನ್ನು ಕೊಟ್ಟು ಇಲ್ಲಿ ಇದು ಯಾವುದೇ, ನಾನು ಕಾಂಗ್ರೆಸ್ ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಸಿನ ಬಾವುಟವನ್ನಾಗಲಿ, ಕಾಂಗ್ರೆಸ್ಸಿನ ಚಿಹ್ನೆಯನ್ನಾಗಲಿ, ಕಾಂಗ್ರೆಸ್ಸಿನ ಹೆಸರನ್ನಾಗಲಿ ನೀವು ಬಳಸದೆ ತೀರ್ಥಹಳ್ಳಿ ಕ್ಷೇತ್ರದಂತೆ ಇರುವಂತಹ ಎಲ್ಲ ತುಳು ಭಾಷಿಕರಿಗೆ ಈ ನಾಟಕವನ್ನು ನೋಡ್ತಕ್ಕಂಥ ಒಂದು ಅವಕಾಶವನ್ನು ನೀವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ನಾವು ಎಲ್ಲಿಯೂ ಕೂಡ ಪಕ್ಷವನ್ನು ಬಳಸದೇ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ನಮ್ಮ ಗೃಹ ಸಚಿವರು ಗುಳಿಗದ ಒಂದು ಶಕ್ತಿಯನ್ನು, ಗುಳಿಗನ ಮಹಿಮೆಯನ್ನು, ಈ ಗುಳಿಗನ ಮಹಾತ್ಮೆಯನ್ನು ಅರ್ಥ ಮಾಡಿಕೊಳ್ಳದೇ ಗುಳಿಗನನ್ನು ಜಾಪಾಳ್ ಮಾತ್ರೆಗೆ ಹೋಲಿಸಿ ಮಾತಾಡಿರ್ತಕ್ಕಂಥದ್ದು ಅದು ಒಂದು ರೈತರ ಸಮಾವೇಶದಲ್ಲಿ. ಅದು ಆ ರೀತಿಯ ಏನೋ ವ್ಯತ್ಯಾಸಗಳು ಆಗಬಾರ್ದು. ನಮ್ಮಿಂದ ತಪ್ಪಾಗಿದ್ರೆ ಅಥವಾ ಅವರು ಮಾತಾಡಿರ್ತಕ್ಕಂಥವ್ರಿಂದ ತಪ್ಪಾಗಿದ್ದರೆ ಕ್ಷಮೆಯನ್ನು ಕೊಡಬೇಕು, ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂತ ನಾವು ಪ್ರಾರ್ಥನೆ ಮಾಡಬೇಕು. ಈ ರೀತಿಯಲ್ಲಿ ಮಾತಾಡಬಾರ್ದು. ಯಾಕೆಂದರೆ ಈ ರೀತಿಯ ಸಣ್ಣ ಪುಟ್ಟ ಜನಗಳ ಮತವನ್ನೇ ಪಡ್ಕೊಂಡು ಗೆದ್ದಿರ್ತಕ್ಕಂಥವ್ರು.
ಹಾಗಾಗಿ ಅವರಿಗೆ ಬೇರೆ ಯಾವ ರೀತಿಯಲ್ಲೂ ತೊಂದರೆಗಳಾಗಬಾರ್ದು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮಗೂ ಕೂಡ ಯಾವುದೇ ರೀತಿಯಲ್ಲಿ ಗೊಂದಲಗಳು ನಮ್ಮ ಮನಸ್ಸಿಗೆ ಬಾರದ ರೀತಿಯಲ್ಲಿ ಆ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು, ತಪ್ಪುಗಳನ್ನು ಒಡ್ಲಿಗೆ ಹಾಕ್ಕೊಂಡು ನಮ್ಮನ್ನು ಕ್ಷಮಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮಾತ್ರ ನಾವು ಬಂದಿದ್ದು ಬಿಟ್ಟರೆ ಬೇರೆ ಇದರ ಹಿಂದೆ ಯಾವ ಭಾವನೆಯೂ ಇಲ್ಲ, ಯಾವ ಷಡ್ಯಂತ್ರವೂ ನಮ್ಮದಿಲ್ಲ. ಇದು ಸ್ಪಷ್ಟವಾಗಿದೆ. ಇತಿಹಾಸ ಇರುವಂತಹ ಶಿವದೂತ ಗುಲಿಗ ನಾಟಕವನ್ನು ನಮ್ಮ ತೀರ್ಥಹಳ್ಳಿ ಕೂಡ ಪ್ರದರ್ಶನ ಮಾಡಬೇಕು. ನಮ್ಮ ಗುಲಿಗನ ಮಹಿಮೆಯನ್ನು ತೀರ್ಥಹಳ್ಳಿ, ಶಿವಮೊಗ್ಗ, ಸಾಗರದ ಜನರಿಗೆ ತಿಳಿಸುವಂಥ ಕೆಲಸ ಕಾರ್ಯ ಆಗಬೇಕೆಂಬ ಉದ್ದೇಶದಿಂದ ಪಕ್ಷಾತೀತವಾಗಿ ಪಕ್ಷಭೇದ ಭಾವವನ್ನು ಮರೆತು ಜನರಿಗೆ ನಮ್ಮ ಗುಳಿಗ ದೈವದ ಮಹತ್ವವನ್ನು ತಿಳಿಸಬೇಕೆಂಬ ಉದ್ದೇಶದಿಂದ ಬಹಳ ವಿಜೃಂಭಣೆಯಿಂದ ಮೊನ್ನೆ ಶಿವದೂತ ಗುಳಿಗ ನಾಟಕವನ್ನು ಆಯೋಜಿಸಿದ್ವಿ. ಅದಾದಮೇಲೆ ಕರ್ನಾಟಕ ರಾಜ್ಯದಲ್ಲಿ ಆದಂಥ ಬೆಳವಣಿಗೆ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಚಾರ. ಉನ್ನತ ಸ್ಥಾನದಲ್ಲಿರುವಂಥ ಸಚಿವರು ಅವರ ಬಾಯಿಂದ ಬಂದಂಥ ಮಾತುಗಳು ಅದು ದಕ್ಷಿಣ ಕನ್ನಡ ಜಿಲ್ಲಾ ಮಾತ್ರ ಅಲ್ಲ, ಗುಳಿಗನ ಆರಾಧನೆ ಮಾಡುವಂಥ ಎಲ್ಲರಿಗೂ ಕೂಡ, ಇಡೀ ಲೋಕದಲ್ಲಿರುವಂಥ ಸರ್ವರಿಗೂ ಕೂಡ ನೋವನ್ನು ತಂದಿದೆ. ಇವತ್ತು ಅದಾದಮೇಲೆ ನನಗೆ ರಂಗ ಸಿಂಗಾರ ಸಂಸ್ಥೆಯವರು ನಮ್ಮನ್ನು ಸಂಪರ್ಕಿಸಿ ನಾವು ಆಯೋಜನೆ ಮಾಡಿದ್ದು ನಮಗೆ ಅದರ ಕೆಟ್ಟ ಪರಿಣಾಮ ಬೀಳಬಾರ್ದೆಂಬ ಉದ್ದೇಶದಿಂದ ನಾವು ನಮಗೆ ಯಾವುದೇ ರೀತಿಯ ಚುಕ್ಕಿ ಬರಬಾರ್ದೆಂಬ ಉದ್ದೇಶದಿಂದ ನಾವು ಇಲ್ಲಿ ಒಂದು ಗುಳಿಗರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ನಾವು ಬರ್ತಾ ಇದ್ದೇವೆ.